ಸೊ 3 ಜನ ಜಾಯ್ನ್ ಆಗಿದ್ದಾರೆ. ಈ ವಿಡಿಯೋನ ಶೇರ್ ಮಾಡ್ತಾ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಂದ್ರಜಿತ್ ಲಂಕೇಶ್ ಅವರವರೆಗೂ ಶೇರ್ ಆಗಬೇಕು ಇದು. ಓಕೆ, ಡನ್. ಈಗ ಪಾಯಿಂಟಿಗೆ ಬರ್ತೀನಿ. ಇಂದ್ರಜಿತ್ ಲಂಕೇಶ್ ಅವರು ಬಾಸ್ಗೆ ಸಾರಿ ಕೇಳಬೇಕು, ಒಂದು. ಎರಡನೇದು, ದರ್ಶನ್ ಸರ್ನ 5 ವರ್ಷ ಬ್ಯಾನ್ ಮಾಡ್ತೀನಿ ಅಂತ ಈಗ ರೆಡಿ ಆಗ್ತಾಯಿದೆ. ಸರಿ ಸರ್, ಆಯಿತು. ಸರಿ ಸರ್, ಬ್ಯಾನ್ ಮಾಡಲಿ. ಅದು ಹೆಂಗೆ ಬ್ಯಾನ್ ಮಾಡ್ತಾರೋ ನಾವು ನೋಡ್ತೀವಿ, ಒಂದು. ಆಮೇಲೆ ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳಬೇಕು, ಒಂದು. ಸಾರಿ ಕೇಳಾದಮೇಲೆ, ಇನ್ನೂ ಸಾರಿ ಕೇಳಿಲ್ಲ ಅವರು, ಕೇಳಬೇಕು. ಸಾರಿ ಕೇಳಿದ ಮೇಲೆ ದರ್ಶನ್ ಸರ್ ಬಗ್ಗೆ ಮಾತಾಡಬಾರ್ದು. ಒಂದು ರಿಪೋರ್ಟ್ ಬರ್ಕೋಬೇಕು, ಒಂದು ಪೇಪರಲ್ಲಿ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ನಮಗೆ, ಆಯಿತಾ? ವಿತ್ ಲೀಗಲ್ ಹೋಗೋಣ ನಾವು, ಇಲ್ಲೀಗಲ್ ಬೇಡ ನಮಗೆ, ಲೀಗಲಾಗಿ ಹೋಗೋಣ. ಓಕೆನಾ? ಇಷ್ಟು ದಿನ ಮಾತಾಡಿಲ್ಲ ಅಂತಾರಲ್ಲ, ಇವತ್ತು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಮಾತಾಡ್ತಾ ಇದ್ದೀನಿ, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಇವತ್ತು ಆಲ್ ಓವರ್ ಕರ್ನಾಟಕ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ತಾವ್ರೆ. ಅದಕ್ಕೋಸ್ಕರ ಇವತ್ತು ನಾನು ಮುಂದೆ ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ವಿ, ಆಯಿತಾ ಸರ್? ಇವತ್ತು ಮಾತಾಡಿದ್ದೀನಿ ಸರ್. ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ ಸರ್? ಸಾಂಗ್ ಪ್ರಮೋಷನ್ ಮಾಡೋಕ್ಕೆ ಬಂದಿಲ್ಲ ಸರ್ ನಾನು. ದರ್ಶನ್ ಸರ್ಗೆ ತೊಂದರೆ ಆಗಿದೆ, ಇಲ್ಲಿ ನೋವಾಗಿದೆ ಅವ್ರಿಗೆ, ಇಲ್ಲಿ ನೋವಾಗೈತೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪೇಜ್ಗೆ. ದರ್ಶ ಅಭಿಮಾನಿಗಳ ಸಂಘ ಪೇಜ್ ಇದು. ನಮ್ಮ ಪ್ರವೀಣ್ ಕುಲಾಲ್ ಅವರು ಲೈವ್ ಬನ್ನಿ ಅಂತ ಹೇಳಿದ್ರು, ಬಂದಿದ್ದೀನಿ ಇವತ್ತು. ಸರ್ ಒಂದೇ ಒಂದು ಮಾತು ಹೇಳ್ತೀನಿ ನಾನು, ಓಕೆನಾ? ಸರಿ ಸರ್, ಬ್ಯಾನ್ ಮಾಡ್ತೀನಿ ಅಂದ್ರಲ್ಲ ಸರ್ 5 ವರ್ಷ, ಬ್ಯಾನ್ ಮಾಡಲಿ ಸರ್, ಆಯಿತು. ನೋಡೋಣ ಸರ್ ಹೆಂಗೆ ಬ್ಯಾನ್ ಮಾಡ್ತಾರೆ. ಒಂದು, ಇಂದ್ರಜಿತ್ ಲಂಕೇಶ್ ಅವರು ಇನ್ನೂ ಮುಂದೆ ಹೋಗ್ತಾರಾ ಸರ್? ಸರಿ ಸರ್, ಹೋಗಲಿ ಸರ್. ಎಷ್ಟು ದಿನ ಕಂಪ್ಲೇಂಟ್ ಕೊಡ್ತಾರೆ, ಏನೇನು ಮಾಡ್ತಾರೆ ನೋಡೋಣ ಸರ್, ಅದು ಒಂದು, ಓಕೆನಾ? ಆಮೇಲೆ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿ ಇವತ್ತು ಸಪೋರ್ಟಿಗೆ ನಿಂತವ್ರೆ ಡಿ ಬಾಸ್. ಅದಕ್ಕೆ ಹ್ಯಾಟ್ಸ್ ಆಫ್, ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಒಂದೊಂದು ಲೈವ್ ಮಾಡಿರಿ, ಆಯಿತಾ? ಒಂದೊಂದು ಲೈವ್ ನಿಮ್ಮ ಪೇಜು, ನಿಮ್ಮ ಪ್ರೊಫೈಲಲ್ಲಿ ಒಂದೊಂದು ಲೈವ್ ಮಾಡಿರಿ. ಆವಾಗ ನೋಡಿ ಸರ್, ಈಗ ನೋಡಿ ಸರ್, ಈಗ ಸೈಲೆಂಟ್ ಆಗಿದ್ದಾರೆ ಸರ್. ಇದು ಸೈಲೆಂಟ್ ಆಗೋ ವಿಷಯ ಅಲ್ಲ. ಸೈಲೆಂಟ್ ನಾವು ಮಾಡಿಸ್ತೀವಿ, ಸಾರಿ ಕೇಳಿಸ್ತೀವಿ. ಸೊ ಸಾರಿ ಕೇಳೋವರೆಗೂ ನಾವು ಬಿಡಲ್ಲ ಸರ್, ಅದಂತೂ ಗ್ಯಾರಂಟಿ. ಹೋರಾಟ ಮುಂದುವರಿತಾನೇ ಇರ್ತದೆ, ಎಷ್ಟು ದಿನ ಆದರೂ ಪರವಾಗಿಲ್ಲ, ಹೋರಾಟ ಮುಂದುವರಿಯುತ್ತದೆ. ಓಕೆನಾ ಸರ್? ಬ್ಯಾನ್ ಮಾಡ್ತಾರಂತೆ, ಬ್ಯಾನ್ ಮಾಡಲಿ. ಒಂದು, ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳಲ್ವಂತೆ, ನೋಡೋಣ ಸರ್, ಆಯಿತು. ಅದೇ ಸರ್, ನಮಗೇನು ಗೊತ್ತಾ ಸರ್, ತುಂಬ ದುಃಖ ಆಗಿದೆ ಇವತ್ತು, ಓಕೆನಾ? 82 ಜನ ನೋಡ್ತಾ ಇದ್ದೀರಾ ನೀವು, 86 ಜನ ಆಯ್ತು ಇವಾಗ. ಶೇರ್ ಮಾಡ್ತಾರೆ, ಇಂದ್ರಜಿತ್ ಲಂಕೇಶ್ ಅವರವರೆಗೂ ಶೇರ್ ಮಾಡಿರಿ ಇದನ್ನು, ಈ ವಿಡಿಯೋನ ಶೇರ್ ಮಾಡಿರಿ, ನೋಡೋಣ ಸರ್ ಅದು ಹೆಂಗೆ ಬ್ಯಾನ್ ಮಾಡ್ತಾರೆ ಬಾಸ್ನ. ಅದು ಯಾಕೆ ಸಾರಿ ಕೇಳಲ್ಲ? ಸರಿ ಸರ್, ನೋಡೋಣ ಸರ್. ನಾವು ಲೀಗಲಾಗಿ ಹೋಗೋಣ ಸರ್, ನಮ್ಗೆ ಇಲ್ಲೀಗಲ್ ಬೇಡ, ಯಾರ ಬಗ್ಗೆ ಮಾತಾಡೋದು ಬೇಡ. ವಿಶ್ವ ಏನು, ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳಬೇಕು ಬಾಸ್ಗೆ, ಅಷ್ಟೇ ನಮ್ಮ ಉದ್ದೇಶ. ಬೇರೆ ಏನೂ ಮಾತಾಡಲ್ಲ ಸರ್ ನಾವು, ಬೇಡ. ನಾವು ಮಾತಾಡೋದು ಬೇರೆಯವ್ರು, ಇನ್ನೊರ ಬಗ್ಗೆ ನಾವು ಮಾತಾಡೋದು ಬೇಡ. ಸಾರಿ ಕೇಳೋವರೆಗೂ ಬಿಡೋದು ಬೇಡ ನಾವು, ಅದಂತೂ ಗ್ಯಾರಂಟಿ ಅಲ್ವಾ ಸರ್? ಸರ್, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ನಿಮ್ಮ ಪೇಜಲ್ಲಿ ಲೈವ್ ಹೋಗ್ರಿ, ಶುರು ಮಾಡ್ಕೊಳ್ರಿ ಸರ್. ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ವಿ ಸರ್, ಅರ್ಥ ಆಯ್ತಾ ಸರ್? ಎಷ್ಟು ದಿನ ಅಂತ ಸುಮ್ಮನೆ ಇರೋಕ್ಕಾಗುತ್ತೆ ಸರ್? ನಮಗೂ ನೋವಲ್ಲ ಸರ್. ಪರ್ಸ್ನಲ್ ಇಶ್ಯೂ ಸರ್, ಪರ್ಸ್ನಲ್ ಇಶ್ಯೂ ಬಗ್ಗೆ ಯಾವನಾರು ಮಾತಾಡ್ತಾನೆ ಸರ್? ನಿಮಗೆ ಪರ್ಸ್ನಲ್ ಇರಲ್ವಾ ಸರ್? ಪರ್ಸ್ನಲ್ ನಿಮ್ದು ಇಶ್ಯೂ ಏನೂ ಇರಲ್ವಾ? ಅವರೊಬ್ಬರದೇ ಇಶ್ಯೂ ಸಿಗ್ತಾ ಪರ್ಸ್ನಲ್ ಮಾತಾಡೋಕ್ಕೆ ಸರ್? ನಂದು ಪರ್ಸ್ನಲ್ ವಿಷಯ ಐತೆ, ನಂದು ಪರ್ಸ್ನಲ್ ವಿಷಯ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಸರ್, ಅರ್ಥ ಆಯ್ತಾ ಸರ್? ನನಗೆ ಕಾಲ್ ಬರ್ತಾಯಿದೆ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಯಾರ ಬಗ್ಗೆನೂ ನಾವು ಮಾತಾಡೋದು ಬೇಡ, ಅರ್ಥ ಆಯ್ತಾ? ನನಗೆ ಉದ್ದೇಶ ಇಷ್ಟೇ ಸರ್, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳ ಉದ್ದೇಶ ಇಷ್ಟೇ, ದರ್ಶನ್ ಸರ್ಗೆ ಸಾರಿ ಕೇಳಬೇಕು ಇಂದ್ರಜಿತ್ ಲಂಕೇಶ್ ಅವರು, ಇಷ್ಟೇ ಸರ್. ಪಿಕ್ಚರ್ ಇಷ್ಟೇ, ನಥಿಂಗ್ ಎಲ್ಸ್, ಆಯಿತಾ ಸರ್? ಶೇರ್ ಮಾಡಿರಿ ಸರ್, ಮಾಡಿ ಶೇರ್ ಮಾಡಿ, ಹೋಗಲಿ, ಎಲ್ಲಿವರೆಗೂ ಹೋಗುತ್ತೋ ಹೋಗಲಿ ಸರ್. ಇದು ದಯವಿಟ್ಟು ಸರ್, ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಕೈ ಮುಗಿತೀನಿ ನಾನು. ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ ಬಾಸ್ಗೆ ನಾನು ಇಲ್ಲಿಂದ ಕೈ ಮುಗಿತೀನಿ, ಕಾಲು ಬಿಡ್ಕೊಬಿಡ್ತೀನಿ, ಆಯಿತಾ ಸರ್? ಒಂದು ಸರ್ ಹೇಳೋದು, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿ ಇವತ್ತು ಹೋರಾಟ ಶುರುವಾಗಿದೆ, ಹೋರಾಟ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಇದನ್ನು ಬಿಡೋದು ಬೇಡ ನಾವು. ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ ಸರ್, ಶುರು ಆಗುತ್ತೆ, ನಮ್ಮದು ಶುರು ಆಗುತ್ತೆ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಾರಿ ಕೇಳೋವರೆಗೂ ಹೋರಾಟ ಮುಂದುವರಿಯುತ್ತೆ. ಪ್ರತಿದಿನ ಲೈವ್ ಹೊಡಿತೀನಿ, ನೋಡೋಣ ಸರ್.
ಪ್ರತಿದಿನ ಲೈವ್ ಬರ್ತೀನಿ ನಾನು. ಇಷ್ಟು ದಿನ ಇದು ಡಿ ಬಾಸ್ ಪೇಜಲ್ಲಿ ಬರ್ತಾ ಇದ್ದೀನಿ, ನನ್ನ ಪೇಜಲ್ಲಿ ಲೈವ್ ಬರ್ತೀನಿ. ಏನು ಸರ್, ನನ್ನ ಪೇಜಲ್ಲಿ ಲೈವ್ ಬರ್ತೀನಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ನನ್ನ ಪೇಜಲ್ಲಿ ನಾನು ಲೈವ್ ಬರ್ತೀನಿ. ಆಮೇಲೆ ಸರ್ ನೋವಾಗುತ್ತೆ ನಮಗೆ, ಅರ್ಥ ಆಯ್ತಾ ಸರ್? ಸರ್ ನನಗೆ ಪರ್ಮಿಷನ್ ಕೊಡಲಿ ಸರ್, ಬಾಸ್ ಪರ್ಮಿಷನ್ ಕೊಡಲಿ, ಇಲ್ಲ ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ಗೋವಿಂದಣ್ಣವ್ರು ಪರ್ಮಿಷನ್ ಕೊಡಲಿ. ಆಮೇಲೆ ನೋಡಿ ಸರ್, ಮಾತಾಡಬೇಡಿ ಅಂತ ಹೇಳಿದ್ರು, ಅದಕ್ಕೆ ಮಾತಾಡಲಿಲ್ಲ ಇಷ್ಟು ದಿನ. ಬಟ್ ಇವತ್ತು ಕಂಪ್ಲೇಂಟ್ ಎಲ್ಲ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗಿದೆ. ಆ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾವ್ರೆ, ನಾನು ಮಾತಾಡಬೇಕು ಸರ್. ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಅರ್ಥ ಆಯ್ತಾ ಸರ್? ಲೀಗಲಾಗಿ ಹೋಗೋಣ ಸರ್, ಅಷ್ಟೇ. ನಮ್ಗೆ ಇಲ್ಲೀಗಲ್ ಬೇಡ, ಯಾರ ಬಗ್ಗೆ ಮಾತಾಡೋದು ಬೇಡ, ಅಷ್ಟೇ ನಾನು ಹೇಳೋದು. ಶೇರ್ ಮಾಡಿ ಸರ್, ಈ ವಿಡಿಯೋ ಇಂದ್ರಜಿತ್ ಲಂಕೇಶ್ವರವ್ರಿಗೂ ಹೋಗಬೇಕು. ಒಟ್ಟಿನಲ್ಲಿ ಸಾರಿ ಕೇಳಬೇಕು, ಬಾಸ್ಗೆ ಕ್ಷಮೆ ಕೇಳಬೇಕು ಸರ್. ಎಷ್ಟು ದಿನ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತೆ ಸರ್? ಎಷ್ಟು ದಿನ ಸುಮ್ಮನೆ ಇರ್ತೀರಾ? ಒಬ್ಬ ಪರ್ಸ್ನಲ್ ವಿಷಯ ಇಟ್ಕೊಂಡು ಏನಕ್ಕೆ ಸರ್ ಪರ್ಸ್ನಲ್ ವಿಷಯ? ಸರಿ ಸರ್, ತಪ್ಪು ಮಾಡೋರ ಕ್ಷಮೆ ಕೇಳೋಣ ಸರ್. ತಪ್ಪೇ ಮಾಡಿದ್ರೆ ಯಾಕೆ ಸರ್ ಕ್ಷಮೆ ಕೇಳಬೇಕು? ನಾವು ಯಾಕೆ ತಲೆ ಬಗ್ಗಿಸ್ಬೇಕು ಸರ್? ಒಬ್ಬ ಮನುಷ್ಯ ನಿಯತ್ತಾಗವನೆ ಅಂದರೆ ಅವನಿಗೆ ಬೆಲೆ ಕೊಡಬೇಕು. ಅರ್ಥ ಆಯ್ತಾ ಸರ್? ಯಾರನ ಸರ್ ಹಸು ಮಲಗೋ ಜಾಗದಲ್ಲಿ ಮಲಗ್ತಾರ ಸರ್? ನಮ್ಮನೇಲೂ 4 ಹಸು ಐತೆ, ನಾವು ಹಾಲು ಕರಿತೀವಿ, ಹಸು ಪಕ್ಕದಲ್ಲಿ ನಾವು ನಿಂತ್ಕೋತೀವಿ. ನಿನ್ನೆ ಒಂದು ಸ್ಟೇಟಸ್ ಹಾಕಿದ್ದೀನಿ ಸರ್, ನನ್ನ ಸ್ಟೇಟಸ್ ನೋಡಿರೋರು ಗೊತ್ತು. ಹಸು ಜೊತೆಲೇ ಒಂದು ಹಾಡಾಡಿದ್ದೀನಿ ನಾನು, ನನ್ನ ಸ್ಟೇಟಸ್ ನೋಡಿರೋರು ಗೊತ್ತಾಗ್ತದೆ ಸರ್. ನಾವು ನಿಯತ್ತಾಗಿದ್ದೀವಿ, ನಮಗೆ ಬೇರೆ ಏನೂ ಬೇಡ ಸರ್. ನಿಯತ್ತಾಗಿ ಹೋಗೋಣ. ಮೇಲೆ ಒಬ್ಬ ನೋಡ್ತಾ ಇರ್ತಾನೆ ದೇವರು, ನಿಯತ್ತಾಗಿ ಹೋಗೋಣ, ನಿಯತ್ತಾಗಿ ಕೆಲಸ ಮಾಡೋಣ ಸರ್. ಈಗ ನಮ್ಗೆ ಯಾಕೆ ಸರ್ ಬೇಕು ಅವ್ರ ಬಗ್ಗೆ ಅಲ್ವಾ? ನೋಡೋಣ ಸರ್ ಎಲ್ಲಿವರೆಗೂ ಹೋಗುತ್ತೆ ಇಶ್ಯೂ ಇದು. ಇಲ್ಲಿಗೆ ಬಿಡೋದು ಬೇಡ ಸರ್, ನಾವು ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ಮಾಡಿ ಸರ್, ಅದಂತ ಗ್ಯಾರಂಟಿ. ಮತ್ತೊಮ್ಮೆ ಸರ್ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ಗೆ ಅಪಾಲಜಿ ಕೇಳಬೇಕು, ಸಾರಿ ಕೇಳಬೇಕು. ಇನ್ನೊಂದು 5 ವರ್ಷ ಬ್ಯಾನ್ ಮಾಡ್ತಾರಂತೆ, ನೋಡೋಣ ಸರ್ ಅದು ಹೆಂಗೆ ಬ್ಯಾನ್ ಮಾಡ್ತಾರೋ. ನಾವೆಲ್ಲ ನಿಂತಿರ್ತೀವಿ, ಬಾಸಿಂದ ಯಾವಾಗಲೂ ನಿಂತಿರ್ತೀವಿ. ಯಾಕಂದರೆ ಅನ್ನ ತಿಂದಿದ್ದೀನಿ ಸರ್, ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಸರ್. ಇವತ್ತು 5 ಹಾಡುಗಳು ಮಾಡಿದ್ದೀನಿ, 5 ಹಾಡು ಮಾಡಿಬಿಟ್ಟು ಸಂಪಾದನೆ ಮಾಡಿದ್ದೀನಿ ನಾನು ಇವತ್ತು. ಇನ್ನೊಂದು 5 ಸಿನಿಮಾ ಬುಕ್ ಆಗೈತೆ ನಮಗೆ, 5 ಸಿನಿಮಾ ಬುಕ್ ಆಗೈತೆ. ಯಾವ ಹಾಡುಗಳಿಂದ? ಈ ಹಾಡುಗಳಿಂದ. ದರ್ಶನ್ ಸರ್ ಪ್ರತಿ ವರ್ಷ ಬರ್ತಡೇಗೆ ಹಾಡು ಮಾಡ್ತೀನಿ, ಆ ಹಾಡುಗಳಿಂದ ಸಿನಿಮಾಗಳು ಸಿಗ್ತಾಯಿತ್ತು ಸರ್ ನನಗೆ. ಬೇರೆ ಯಾವುದಿಂದನೂ ಸಿಕ್ಕಿಲ್ಲ ಸರ್ ಸಿನಿಮಾ ನನಗೆ. ಪಾಪ ನಿನಗೆ ಸಿನಿಮಾ ಕೊಡ್ತೀನಿ ಬಾ ಅಂತ ಯಾರೂ ಬಂದಿಲ್ಲ ನನಗೆ. ದರ್ಶನ್ ಹಾಡುಗಳನ್ನ ನೋಡ್ಬಿಟ್ಟು, ನೀನು ಚೆನ್ನಾಗಿ ಮಾಡ್ತೀಯಾ, ಸಖತ್ತಾಗಿ ಮಾಡ್ತೀಯ ಹಾಡುಗಳು ಅಂದ್ಬಿಟ್ಟು ನನ್ನ ಮೇಲಿಂದ ಭರವಸೆಗೋಸ್ಕರ ಇವತ್ತು ಸಿನಿಮಾ ಕೊಡ್ತಾವ್ರೆ. ಅನ್ನ ತಿಂತಾ ಇದ್ದೀನಿ ಸರ್ ಅವ್ರದ್ದು. ಇವತ್ತು ಮಾತಾಡೋದು ಬೇಡವಾ? ನಮ್ಗೆ ನೋವಾಗುತ್ತೆ, ಇಲ್ಲಿಂದ ನೋವಾಗುತ್ತೆ ಸರ್. ಅವ್ರಿಗೆ ನೋವಾದರೆ ನಮ್ಗೆ ನೋವಾದಂಗೆ. ಅರ್ಥ ಆಯ್ತಾ? ಅಷ್ಟೇ ಸರ್, ಉದ್ದೇಶ ಇಷ್ಟೇ. ಸಾರಿ ಕೇಳಬೇಕು. ಸಾರಿ ಕೇಳಿಲ್ವಾ, ಹೋರಾಟ ಮುಂದುವರಿಯುತ್ತೆ. ದಿನ ಲೈವ್ ಬರ್ತೀನಿ, ಬನ್ನಿರಿ, ದಿನ ಲೈವ್ ಬರ್ತೀನಿ ಪೇಜಲ್ಲಿ. ಇಷ್ಟು ದಿನ ಇವಾಗ ನೋಡಿ, ಆವಾಗಲೇ ಒಂದು ಡಿ ಬಾಸ್ ಪೇಜಲ್ಲಿ ಲೈವ್ ಬಂದೆ, ಇವಾಗ ಈ ಪೇಜಲ್ಲಿ ಬರ್ತೀನಿ, ನಾಳೆ ಇನ್ನೊಂದು ಪೇಜಲ್ಲಿ ಬರ್ತೀನಿ ಡಿ ಬಾಸ್ ಪೇಜಲ್ಲಿ. ಆಯ್ತು ಸರ್, ಪ್ರತಿಯೊಂದು ಎಷ್ಟು ಡಿ ಬಾಸ್ ಪೇಜ್ಗಳೈತೆ ಬರ್ತೀನಿ ಲೈವು ಸರ್. ಬಟ್ ನಾನು ನೆಕ್ಸ್ಟು ಪರ್ಸ್ನಲ್ ಅಕೌಂಟಲ್ಲಿ ನಾನು ಬರ್ತೀನಿ, ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಬರ್ತೀನಿ ಲೈವು. ಆಯಿತಾ ಸರ್? ಸರ್ ಉದ್ದೇಶ ಇಷ್ಟೇ. ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ನಿಂತವ್ರೆ ಇವತ್ತು, ಬಾಸ್ ಪರವಾಗಿ ನಿಂತವ್ರೆ. ಅದಕ್ಕೆ ಹ್ಯಾಟ್ಸ್ ಆಫ್. ಇನ್ನೊಂದು ಸಲ ಕೈ ಮುಗಿದ್ಬಿಡ್ತೀನಿ ಎಲ್ಲರಿಗೂ, ಡಿ ಬಾಸ್ ಅಭಿಮಾನಿಗಳಿಗೆ. ಆಯಿತಾ ಸರ್? ಹೋರಾಡೋಣ ನಾವು, ಬಿಡೋದಂತೂ ಬೇಡ. ಸೀನೇ ಇಲ್ಲ ಸರ್ ಬಿಡೋದು. ಯಾಕೆ ಬಿಡಬೇಕು? ಏನಕ್ಕೆ ಬಿಡಬೇಕು ನಾವು? ಬಾಸ್ ಬಗ್ಗೆ ಮಾತಾಡೋರು ಅಂತ ಯಾರನ್ನ ಆಗಲಿ ಸರ್, ಬಾಸ್ ಬಗ್ಗೆ ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ಬಾಸ್ನ ಬ್ಯಾನ್ ಮಾಡೋಕ್ಕೂ ಆಗಲ್ಲ, ಕೆಳಗಡೆ ಇಳಿಸೋಕ್ಕೂ ಆಗಲ್ಲ. ಅದು ಫ್ಯಾನ್ಸು ನೆಕ್ಸ್ಟ್ ಲೆವೆಲಲ್ಲಿ ಅವರೇ ಬಾಸ್ ಫ್ಯಾನ್ಸು. ಅರ್ಥ ಆಯ್ತಾ? ಆ ಉದ್ದೇಶ ಇಷ್ಟೇ. ಇನ್ನೊಂದು ಸಲ ಹೇಳ್ತೀನಿ, ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳಬೇಕು, ಬ್ಯಾನ್ ಮಾಡಬಾರ್ದು ದರ್ಶನ್ ಸರ್ನ. ಅದು ನೋಡೋಣ ಸರ್ ಹೆಂಗೆ ಬ್ಯಾನ್ ಮಾಡ್ತಾರಂತ. ಇಷ್ಟೇ ಸರ್ ಉದ್ದೇಶ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು. 164 ಜನ ಜಾಯ್ನ್ ಆಗಿದ್ದೀರಾ. ಶೇರ್ ಮಾಡ್ತಾಯಿರಿ, ಎಂಡ್ ಆದಮೇಲೆ ಶೇರ್ ಮಾಡಿರಿ. ನೋಡೋಣ ಸರ್ ಎಷ್ಟು ಜನ ಈ ವಿಡಿಯೋ ನೋಡ್ತಾರೋ. ಇಂದ್ರಜಿತ್ ಲಂಕೇಶ್ ಅವ್ರಿಗೂ ಹೋಗಲಿ. ಒಟ್ಟಲ್ಲಿ ಅವ್ರು ಸಾರಿ ಕೇಳಬೇಕು ಸರ್, ಬೇರೆ ಉದ್ದೇಶ ನಮಗೆ. ಅವ್ರ ಮೇಲೆ ನಮ್ಗೆ ಬೇರೆ ಏನೂ ಇಲ್ಲ ಸರ್. ಅವರು ಒಂದು ಸಾರಿ ಕೇಳಿಬಿಟ್ರೆ ನಮಗೆ ಸಾಕು, ಇನ್ನೇನು ಬೇಡ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಬಾಸಿಂದ ನಾವು ಯಾವಾಗಲೂ ಇರ್ತೀವಿ. ಅವ್ರಿಗೇನೋ ತೊಂದರೆ ಆಯಿತಾ, ನಾವಿದ್ದೀವಿ ಸರ್. ನಾವೆಲ್ಲ ಡಿ ಬಾಸ್ ಅಭಿಮಾನಿಗಳು ಇದ್ದೀವಿ.
ಅಭಿಮಾನಿಗಳ ಸಂಘದವರು. ಸರ್ ನಮಗಿಂತ ಜಾಸ್ತಿ ಅಭಿಮಾನಿ ಸಂಘದವ್ರು ಮಾಡ್ತಾವ್ರೆ ಸರ್. ಅವ್ರು ಹಿಂದೆಯವರೇ ಸರ್. ನಾಗಣ್ಣ ಆಗಲಿ, ಗೋವಿಂದಣ್ಣ ಆಗಲಿ, ಅಭಿಯವರಾಗಲಿ, ನಮ್ಮ ಪುನೀತ್ ಅವರು, ರಾಹುಲ್ ಅವರು, ಆಮೇಲೆ ನಮ್ಮ ಬೆಂಗಳೂರು ನಾಗಣ್ಣ ಇರ್ಬೋದು, ನಟರಾಜಣ್ಣ ಇರ್ಬೋದು. ಅರ್ಥ ಇದೆ ಸರ್. ಮೈಸೂರಲ್ಲಿ ಸುಮಾರು ಜನ ಅವರೇ ಸರ್. ಅವರೆಲ್ಲ ಬೆನ್ನಿಂದ ನಿಂತವ್ರು ಸರ್, ಜೊತೆಯಲ್ಲೇ ಅವರೇ. ನಾವೆಲ್ಲ ಯಾರು ಸರ್? ನಾವೇನು ಗೊತ್ತಾ ಸರ್, ಹಿಂದೆ ಅವ್ರ ಹಿಂದೆ ನಾವು ನಿಂತಿರ್ತೀವಿ ಸರ್. ಗೋವಿಂದಣ್ಣ ಹೆಂಗೆ ಹೇಳ್ತಾರೆ, ನಟರಾಜಣ್ಣ ಹೆಂಗೆ ಹೇಳ್ತಾರೆ, ನಾಗರಾಜಣ್ಣ ಹೆಂಗೆ ಹೇಳ್ತಾರೆ, ಇಲ್ಲಾಂದರೆ ಅಭಿಯವ್ರು ಹೆಂಗೆ ಹೇಳ್ತಾರೆ, ಪುನೀತ್ ಅವ್ರು ಹೆಂಗೆ ಹೇಳ್ತಾರೆ, ರಾಹುಲ್ ಅವ್ರು ಹೆಂಗೆ ಹೇಳ್ತಾರೆ. ನನಗೆ ಗೊತ್ತಿರೋ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ ಸರ್. ಸಂಪತ್ ಅವ್ರು ಇದ್ದಾರೆ, ಶರತ್ ಅವ್ರು ಇದ್ದಾರೆ, ನನಗೆ ಒಂದಷ್ಟು ಜನ ನನಗೆ ಗೊತ್ತಿರೋರು. ಅವ್ರು ಹೆಂಗೆ ಹೇಳ್ತಾರೆ ನಾವು ನಾವು ಇರ್ತೀವಿ ಸರ್. ನಾವು ಅಷ್ಟೇ ಸರ್. ನಾವೇನೂ ಮಾಡಲ್ಲ ಸರ್. ಅವ್ರ ಪರ್ಮಿಷನ್ ಇದ್ದರೆ ನಾವೇನೂ ಮಾಡಲ್ಲ. ಬಾಸ್ ಪರ್ಮಿಷನ್ ಇದ್ದರೆ ನಾವು ಮಾಡೋದು ಬೇಡ, ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಆಮೇಲೆ ಇಷ್ಟೇ ಸರ್, ಇನ್ನೇನು ಮಾತಾಡೋಣ. ಒಟ್ನಲ್ಲಿ ಸಾರಿ ಕೇಳಬೇಕು ಸರ್. ಈ ವಿಡಿಯೋ ಶೇರ್ ಮಾಡ್ತಾಯಿರಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಲೈವ್ ಬರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ಥ್ಯಾಂಕ್ ಯು. ಮತ್ತೊಮ್ಮೆ ಯಾರ್ಯಾರು ಜಾಯ್ನ್ ಆಗಿದ್ದೀರೋ ಎಲ್ಲರಿಗೂ ನಮಸ್ಕಾರ. ಇಲ್ಲಿಂದ ನಮಸ್ಕಾರ ಹೇಳ್ಬಿಟ್ಟು ಜೈ ಡಿ ಬಾಸ್ ಅಂತ ಹೇಳ್ತೀನಿ. ಒಂದು ಹಾಡು ಹಾಡ್ಬಿಡ್ತೀನಿ ಡಿ ಬಾಸ್ ಬಗ್ಗೆ. ಅಡ್ಡಾದಿಡ್ಡಿ ನುಗ್ಗೋರ್ಗೆಲ್ಲ ಸೆಡ್ಡು ಹೊಡಿಯೋನ್ ಬಂದ ನೋಡು, ಕಲರ್ ಎತ್ತಿ ನಡಿಯೋರ್ಗೆಲ್ಲ ಕಾಲ ಕೆಳಗೆ ಬಿದ್ರು ನೋಡು, ಬಂದ ನೋಡು ನಮ್ಮ ದೊರೆಯೇ ಇವರು ನೋಡು, ದೇಖೋ ದೇಖೋ ಬಾಸು ಗರ್ಜನ ದೇಖೋ ಡಿ ಬಾಸು, ಬಾಸ್ ಬಾಸ್ ಡಿ ಬಾಸ್ 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 ಡಿ ಬಾಸ್ 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 ಇವರೇ ಡಿ ಬಾಸ್ 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 ಡಿ ಬಾಸ್ 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 ಡಿ ಬಾಸ್ 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 ಇವರೇ ಡಿ ಬಾಸ್. ಸರ್ ಅವ್ರ ಪವರ್ ಇದೆ. ಈ ಸಾಂಗ್ ಬರ್ತಿದ್ದೀನಲ್ಲ, ಅವ್ರ ಪವರ್ ಏನು ಅಂತ ಈ ಸಾಂಗಲ್ಲಿ ಗೊತ್ತಾಗ್ತದೆ. ಅರ್ಥ ಇದೆ ಸರ್. ಸರ್ ಯಾವತ್ತೂ ಡಿ ಬಾಸ್ ಕೆಳಗಡೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಳ್ರಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಥ್ಯಾಂಕ್ ಯು. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಶೇರ್ ಮಾಡ್ತೀರಿ ಸರ್ ಅಷ್ಟೇ. ಸಾರಿ ಕೇಳಬೇಕು, ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳಬೇಕು. ಇಷ್ಟೇ ಉದ್ದೇಶ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಸರ್. ಥ್ಯಾಂಕ್ ಯು. ಜೈ ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.